ಕಳೆದ 2 ದಿನಗಳಿಂದ ಪಡುಬಿದ್ರೆ ಕಡಲ ತೀರದಲ್ಲಿ ಮಗುಚಿ ಬಿದ್ದ ಟಗ್ಗನ್ನ ತೆರವುಗೊಳಿಸಲು ಬಿಲಾಲ್ ನೇತೃತ್ವದ ಬದ್ರಿಯಾ ತಂಡ ವಿಫಲವಾಗಿದ್ದು, ಇದೀಗ ಮತ್ತೆ 3ನೇ ದಿನವೂ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಮತ್ತೆ ಕಾರ್ಯಾಚರಣೆಗೆ ಹಿನ್ನಡೆಯಾಗಿದೆ. ನೂರಾರು ಮನೆಗಳಿರುವ ಪ್ರದೇಶ ಪಡುಬಿದ್ರೆ ನಡಿಪಟ್ಣ. ಕಳೆದ 7 ದಿನಗಳಿಂದಲೂ ಟಗ್ ಈ ಪ್ರದೇಶದಲ್ಲಿ ಮಗುಚಿ ಬಿದ್ದ ಸ್ಥಿತಿಯಲ್ಲಿದ್ದು, ಆರಂಭದ 4 ದಿನ ನೀರಿನ ಅಬ್ಬರದಿಂದ ತೆರವು ಕಾರ್ಯಕ್ಕೆ ಹಿನ್ನಡೆಯಾಗಿತ್ತು. ಆ ಬಳಿಕ 11 ಲಕ್ಷ ರೂಪಾಯಿಗೆ ಬಿಲಾಲ್ ನೇತೃತ್ವದ ಬದ್ರಿಯಾ ತಂಡ ಇದನ್ನು ತೆರವುಗೊಳಿಸಲು ವಹಿಸಿಕೊಂಡಿತ್ತು. ಆದರೆ ಕಳೆದ 3 ದಿನಗಳಿಂದಲೂ ಒಂದಲ್ಲ ಒಂದು ಕಾರಣದಿಂದಾಗಿ ಕಾರ್ಯಾಚರಣೆಗೆ ಹಿನ್ನಡೆಯಾಗ್ತಾ ಇದೆ. ಒಂದು ಕಡೆಯಿಂದ ಟಗ್ನಡಿಯಲ್ಲಿ ಸಿಲುಕಿಕೊಂಡಿರುವ ಶವದ ದುರ್ನಾತದಿಂದಾಗಿ ಈ ಪ್ರದೇಶದ ಜನರಿಗೆ ಸಾಂಕ್ರಾಮಿಕ ರೋಗ ಭೀತಿ ಎದುರಾದರೆ, ಮತ್ತೊಂದು ಕಡೆ ಶವದ ವಾರಸುದಾರರು ಕಳೆದ 5 ದಿನಗಳಿಂದಲೂ ತಮ್ಮವರ ಶವಕ್ಕಾಗಿ ದೂರದ ಮುಂಬೈನಿಂದ ಬಂದು ಸಮುದ್ರದ ದಂಡೆಯಲ್ಲಿ ರಾತ್ರಿ ಹಗಲು ಕಾಯುತ್ತಿದ್ದಾರೆ.